ಹರೇ ಶ್ರೀನಿವಾಸ. ಇವತ್ತು ನೋಡಿ, ನಿನ್ನೆ ಮತ್ತು ಇವತ್ತಿನ ಬೆಳಗಿನ ತನಕ ಅಂದರೆ ಬುಧವಾರ ಬೆಳಗ್ಗೆ 6 ಗಂಟೆಯಿಂದ ಇವತ್ತು ಬೆಳಗ್ಗೆ 6 ಗಂಟೆ ತನಕ ಚಂದ್ರಮೌಳೀಶ್ವರ ಅನಂತೇಶ್ವರ ದೇವರ ಸನ್ನಿಧಾನದಲ್ಲಿ ರಾಶಿ ಪೂಜೆ ಅಂತ ನಡೆಯಿತು. ರಾಶಿ ಪೂಜೆ ಅಂದರೆ ಭತ್ತದ ರಾಶಿಯಾಗಲಿ ಹಣ್ಣಿನ ರಾಶಿಯಾಗಿ ಅಂತ ಅರ್ಥ ಅಲ್ಲ. ಇದು ನಮ್ಮ ಇದರ ಜ್ಯೋತಿಷ್ಯದಲ್ಲಿ ಬರುವಂಥ 12 ರಾಶಿಗಳಲ್ಲೂ 24 ಗಂಟೆಯನ್ನು ಕರೆಕ್ಟಾಗಿ 12 ರಾಶಿಗಳಿಗೆ ಡಿವೈಡ್ ಮಾಡಿ, ಅಂದರೆ 2 ಗಂಟೆ ಒಂದೊಂದು ರಾಶಿಯ ಲೆಕ್ಕದಲ್ಲಿ ಪೂಜೆ ಮಾಡುವಂಥದ್ದು. ಅದರ ಜೊತೆಗೆ ನೋಡಿ ಭಜನೆ ಇತ್ತಲ್ಲಿ, ಕಲಶ ಪೂಜೆ ಮಾಡಿ ಕಲಶ ಅಭಿಷೇಕ ಮಾಡ್ತಾರಂತೆ. ನಾನು ಅಷ್ಟೆಲ್ಲ ಹೋಗಲಿಲ್ಲ, ಅದು ಬೆಳಗ್ಗೆ ಬೇಗ ಆಗಿತ್ತು. ಆನಂತರ ಉತ್ಸವ ಇದೆಲ್ಲ ನಡೆದು ಅನ್ನದಾನ ಎಲ್ಲ ಇರ್ತಾಯಿತ್ತು. ನೋಡ್ಬೋದು ಇಲ್ಲಿ ಕಲಶ ಎಲ್ಲ ಇಟ್ಟಿರುವಂಥದ್ದು. ಚಂದ್ರಮೌಳೀಶ್ವರ ಅನಂತೇಶ್ವರ ಎರಡೂ ಕಡೆಯಲ್ಲಿ 2 ನಮೂನೆ ಪ್ರೋಗ್ರಾಮ್ ನಡೆದಿತ್ತು. ಪ್ರತಿ ಗಂಟೆಗೆ ಒಂದು ಸಲ ಬಲಿ, ಅಂದರೆ ಉತ್ಸವ ಹೋಗೋಕ್ಕಿಂತ ಮುಂಚೆ ಬಲಿ ಆಗುತ್ತಲ್ಲ, ಅದೆಲ್ಲ ಆಗ್ತಾಯಿತ್ತು. ಇದೆಲ್ಲ ನೀವು ನೋಡ್ಬೋದು. ಜಾಸ್ತಿ ಡೀಟೇಲಾಗಿ ನಾನು ಅಲ್ಲಿ ಐತಾಳ್ರೊಬ್ಬರು ಇದ್ದಾರೆ, ಅವರು ಹೇಳಿದಂತಹ ಒಂದು ಫೇಸ್ಬುಕ್ನ ವೀಡಿಯೋನ ನಾನು ಪೋಸ್ಟಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಏನು ರಾಶಿ ಪೂಜೆ ಅಂತಂದರೆ ಆ ವಿಡಿಯೋನ ನೀವು ನೋಡ್ಕೊಳ್ಳಿ. ಹೇಗಾಯಿತು ಹೇಳಿ ಇವತ್ತಿನ ವಿಡಿಯೋ. ರಾಶಿ ಪೂಜೆ ಅಂತ ಏನಂತ ಗೊತ್ತಿಲ್ಲದ್ರೆ ಆ ವಿಡಿಯೋನ ನೋಡಿ, ನಾನು ಅದರಲ್ಲಿ ಪೋಸ್ಟಲ್ಲಿ ಹಾಕಿರುವಂಥ ವಿಡಿಯೋನ. ತುಂಬ ಅದ್ಧೂರಿಯಾಗಿ ನಡೆದೋಗಿತ್ತು, ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಅನಂತೇಶ್ವರ ಚಂದ್ರಮೌಳೀಶ್ವರದಲ್ಲಿ ಆ್ಯಕ್ಚುಲಿ ಪರ್ಯಾಯ ಶ್ರೀಗಳದ್ದು ಅಧಿಕಾರ ಇರುತ್ತೆ. ಅಲ್ಲಿ ಪುತ್ತಿಗೆ ಶ್ರೀಗಳು ಮತ್ತು ಚಿಕ್ಕ ದೊಡ್ಡ ಶ್ರೀಗಳು ಇಬ್ಬರು ಇದ್ದರೂ ನೀವು ಕಾಣ್ಬೋದು. ಸಂಜೆಯ ರಥೋತ್ಸವ ಇದೆಲ್ಲ. ನೋಡಿ, ಕೊನೆಗೆ ಇದು ಬೆಳಗಿನ ಜಾವ, ಇವತ್ತಿನ ಬೆಳಗ್ಗೆದು ಫೋಟೋಸ್ ಇದೆಲ್ಲ. 6 ಗಂಟೆಗೆಲ್ಲ ಮುಗ್ದೋಗಿರುತ್ತೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಉಡುಪಿದ್ದು ಡೇ ಟು ಡೇ ಲೈಫ್ ಇದ್ದು ವಿಡಿಯೋ ಇದು. ಥ್ಯಾಂಕ್ ಯು.